ಸೋಮವಾರ ದೇವಸ್ಥಾನದ ಬಾಗಿಲು ದೆಪ್ಪುನ ಗೌಜಿ ಭಕ್ತರಿಗೆ ದೇವಸ್ಥಾನ ಪ್ರವೇಶ ಅವಕಾಶದ ಸಂಭ್ರಮ. ಇಂದು ಕೊರೋನಾ ಲಾಕ್ಡೌನ್ ಬೊಕ್ಕದ ಚಿತ್ರಣ. ಮಾರ್ಚ್ 22 ತಾರೀಕು ಐತಾರ ಪ್ರಧಾನಿ ನರೇಂದ್ರ ಮೋದಿ ಏರಿದ್ದು ಕೊರೋನಾ ನಿಯಂತ್ರಣಕ್ಕೆ ಬೋಡಾದ ಜನತಾ ಕರ್ಫ್ಯೂಗು ಲೆಪ್ಪು. ಮಾರ್ಚ್ 23 ಬೊಕ್ಕ 24 ರಾಜ್ಯಡ್ ಕೊರೋನಾ ಲಾಕ್ಡೌನ್. ಮಾರ್ಚ್ 25 ತಾರೀಕದ ಬೊಕ್ಕ ದೇಶದೊರ್ಮೆ ಅಭೂತಪೂರ್ವ ಲಾಕ್ಡೌನ್. ಇಡೀ ದೇಶಗೂ ದೇಶನೇ ಸ್ತಬ್ಧ. ಈ ಲಾಕ್ಡೌನ್ ದೇವಸ್ಥಾನ ಮಸೀದಿ ಚರ್ಚ್ಲೆಗ್ಲ ಪ್ರವೇಶ ಅವಕಾಶ ಇಚ್ಛಾಂದೆ ಶ್ರದ್ಧಾ ಕೇಂದ್ರಲ್ಲ ಅನಿವಾರ್ಯವಾದ ಬಾಕಿಲ್ ಪಾಡ್ನ ಸ್ಥಿತಿ. ದೇವಸ್ಥಾನಲೆಡು ನಿತ್ಯ ಪೂಜೆ ನಡೆತುಂದಿತ್ತಂಡಲ್ಲ ಭಕ್ತರಿಗೆ ಪ್ರವೇಶ ಅವಕಾಶ ಇಚ್ಛಾಂಡು. ಇತ್ತೆ ಸರಿಸುಮಾರು 2 ತಿಂಗಳದ ಬೊಕ್ಕ ಶ್ರದ್ಧಾ ಕೇಂದ್ರಳದ ಬಾಕಿಲ್ ದೆಪ್ಪೆರೆ ಕೇಂದ್ರ ಸರ್ಕಾರದ ಲಾಕ್ಡೌನ್ ನಿಯಮ ಸಡಿಲಿಕೆ. ಸಾಮಾಜಿಕ ಅಂತರನ ಕಾತೊಂದು ಮೋನೆಗೆ ಮಾಸ್ಕ್ ಪಾಡೊಂದು ದೇವಸ್ಥಾನಕ್ಕೆ ಪೋಗುನಗ ಥರ್ಮಲ್ ಸ್ಕ್ರೀನಿಂಗ್ ಮಲ್ಪಾವೊಂದು ಕೈನು ಸ್ಯಾನಿಟೈಸ್ ಮಲ್ತೊಂದು ಉಲೈ ಪೋಡು. ಭಕ್ತಿ ನಮನದ ಪ್ರದಕ್ಷಿಣೆ ಸಂದಾದ ಕೈ ಮುಗಿದು ಅಡ್ಡಬೂರೊಂದು ಪಿದೈ ಬರುಡು. ದೇವಸ್ಥಾನದ ಉಲೈ ಅನಾವಶ್ಯಕ ಜನ ಸೇರಿರ ಬಲ್ಲಿ ತೀರ್ಥ ಪ್ರಸಾದ ಸೇವೆಲು ಇಚ್ಚಿ. ಇದು ಸದ್ಯದ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿನ ನಿಯಮ. ಈ ನಿಯಮಾನುಸಾರ ಸೋಮವಾರದ ದಕ್ಷಿಣ ಕನ್ನಡ ಜಿಲ್ಲೆದ ಹೆಚ್ಚಿನಂಶ ಮಾತಾ ದೇವಸ್ಥಾನಲು ಭಕ್ತರಿಗೆ ಪ್ರವೇಶಾವಕಾಶಗೂ ಬಾಕಿಲ್ದೆತ್ತದುಂಡು. ಕುಡ್ಲದ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಡ್ಲ ಸೋಮವಾರ ಕಾಂಡೆ ಭಕ್ತ ಬಂಧುಲಿನ ಭಕ್ತಿ ಸಂಭ್ರಮ ತೋಜಿದು ಬತ್ತಂಡು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ್ ಪೂಜಾರ್ಲು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಗೂ ಭೇಟಿ ಕೊಡದು ವಿಶೇಷ ಪ್ರಾರ್ಥನೆ ಸಂದಾಯರು. ದೇವಸ್ಥಾನ ಪ್ರವೇಶಗೂ ದುಂಬತ್ತಾದ ಸರ್ಕಾರಿ ನಿಯಮಾನುಸಾರ ಸ್ಯಾನಿಟೈಸಿಂಗ್ ಮಲ್ತದ ಥರ್ಮಲ್ ಸ್ಕ್ರೀನಿಂಗ್ ನಡಪಾದು ಅವಿರ್ದು ಬೊಕ್ಕ ದೇವಸ್ಥಾನಕ್ಕೆ ಪೋದು ವಿಶೇಷ ಪ್ರಾರ್ಥನೆ ಸಂದಾಯರು. ಸ್ವಲ್ಪ ದೂರ ಪೂಜೆ ಮಂಗಳಾರತಿ
ದೇವಸ್ಥಾನಕ್ಕೆ ಬರಡು ಪ್ರಾರ್ಥನೆ ಸಂದಾವಡು ಪಂಪಿನ ತುಡಿತ ಇತ್ತಂಡು ಆಂಡ ಸರ್ಕಾರದ ಲಾಕ್ಡೌನ್ ದಾತ್ರ ಬರಿಯರೆ ಅವಕಾಶ ಇಚ್ಚಾಂಡು ಸೋಮವಾರದ್ದು ರಾಜ್ಯದ ಮಾತಾ ದೇವಸ್ಥಾನಲೆಡು ಭಕ್ತರಿನ ಪ್ರವೇಶಕ್ಕೆ ಅವಕಾಶ ಮಲ್ತು ಕೊಡ್ತುಂಡು ಆಂಡ ಕೇಂದ್ರ ಸರ್ಕಾರದ ನಿಯಮ ಪ್ರಕಾರ ರಾಜ್ಯ ಸರ್ಕಾರದ ಆದೇಶ ಸೂಚನೆ ಅನುಸರಿಸಾದು ಸಾಮಾಜಿಕ ಅಂತರನ ಕಾತೊಂದು ಮಾಸ್ಕ್ ಪಾಡೊಂದು ಸ್ಯಾನಿಟೈಸಿಂಗ್ ತಾಪಮಾನ ಪರೀಕ್ಷೆ ನಡಪಾದು ಭಕ್ತ ಬಂಧುಲು ದೇವರಿನ ದರ್ಶನ ಪಡೆಯುವುದು ಕೊರೋನಾ ಮಹಾಮಾರಿ ನಾಶ ಆಯರೆ ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಲ್ಪುಗ ಬಂದು ತೆರಿಪಾಯರು. ನಮಗೆಲ್ಲ ಅತ್ಯಂತ ಸಂಭ್ರಮ ಮತ್ತು ಸಂತೋಷ ಸಮಾಧಾನ ಏನಂತ ಹೇಳಿದರೆ, ಭಾವುಕ ಭಕ್ತರು ಭಾಳ ದಿನಗಳಿಂದ ನಾವು ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಬೇಕು, ನಾವು ದೇವ್ರ ಪೂಜೆ ಮಾಡಬೇಕು ಅನ್ನುವಂಥ ಭಾವನೆಗಳು ಹೊಂದಿದ್ರು. ಅನೇಕರಿಗೆ ಆ ತುಡಿತ ಇತ್ತು, ನಾವು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ದೇವರ ದರ್ಶನ ಪಡಿಬೇಕು ಅಂತೇಳಿ. ಈ ಕೊರೋನಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಒಟ್ಟು ನಿರ್ದೇಶನದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನಕ್ಕೆ ಇವತ್ತಿಂದ ಅವಕಾಶ ಮಾಡಿಕೊಡಲಾಗಿದೆ. ನಾನು ಮಂಗಳೂರಿನ ಬಹಳ ಪ್ರಸಿದ್ಧಿ ಪಡೆದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತಿದ್ದು ದೇವರ ದರ್ಶನವನ್ನು ಪಡೆದು ಬಂದೆ. ಅನೇಕ ಭಾವುಕ ಭಕ್ತರು ಬಹಳ ಸಂತೃಪ್ತಿಯಿಂದ ಸಮಾಧಾನದಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ನೋಡುವಂಥ ಒಂದು ಅವಕಾಶಗಳು ನನಗೂ ಕೂಡ ಲಭ್ಯ ಆಯಿತು. ರಾಜ್ಯದ ಎಲ್ಲ ದೇವಾಲಯಗಳು ಕೂಡ ಇವತ್ತು ಮುಕ್ತವಾಗಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲ್ಪಟ್ಟಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಶುಚಿತ್ವ ಕಡೆ ಗಮನ ಕೊಟ್ಟು ದರ್ಶನ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳು ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದೇ ನಮ್ಮ ಇಲಾಖೆಗೊಂದು ಸಮಾಧಾನ ಮತ್ತು ಸಂತೋಷ. ಅಂಚನೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡ್ಲ ಕೊರೋನಾ ಮಹಾಮಾರಿದ ನಿರ್ಮೂಲನೆಗಾದ ಶ್ರೀ ಧನ್ವಂತರಿ ಯಾಗ ನಡಪಾಯರು. ಶ್ರೀ ಧನ್ವಂತರಿ ಯಾಗದ ಮೂಲಕ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಭಕ್ತರಿಗೆ ಪ್ರವೇಶ ಅವಕಾಶ ತಿಕ್ಕುಲ ಕಾಂಡು ಕುದ್ರೋಳಿ ಕ್ಷೇತ್ರಗಳ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಭೇಟಿ ಕೊಡ್ದು ವಿಶೇಷ ಪ್ರಾರ್ಥನೆ ಸಂದಾಯರು. ಕುಡ್ಲ ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಸೇರಿನಂಚ ಬಿಜೆಪಿ ಪಕ್ಷ ಪ್ರಮುಖರು ಈ ಪೊರ್ತೋಟುಗೆ ಎತ್ತರು.